ರಾಜ್ಯ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದೆ. ಇನ್ನೇನು ನಾಳೆ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಇದೇ ಹೊತ್ತಲ್ಲಿ ವಿಚಾರವಾದಿಗಳ ಸಂಘದ ಅಧ್ಯಕ್ಷ ನರೇಂದ್ರ ನಾಯಕ್ ಮತದಾನದ ಕುರಿತು ನಿಖರವಾದ ಭವಿಷ್ಯವನ್ನ ಹೇಳುವವರಿಗೆ ಸವಾಲು ಹಾಕಿದ್ದಾರೆ. ತನ್ನ ಸವಾಲು ಸ್ವೀಕರಿಸಿ ಗೆದ್ರೆ 10 ಲಕ್ಷ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ನಿಖರ ಮತ್ತು ಸ್ಪಷ್ಟವಾದ ಭವಿಷ್ಯಗಳನ್ನು ನುಡಿಯುವ ಯಾರೇ ಆಗಿದ್ದರೂ ಅವರು ಈ ಬಹುಮಾನವನ್ನ ಪಡೆಯಬಹುದಾಗಿದೆ. ಇದರಲ್ಲಿ ಕೆಲವು ಸರಳ ಪ್ರಶ್ನೆಗಳು ಇದ್ರೆ ಇನ್ನು ಕೆಲವು ಕಠಿಣ ಪ್ರಶ್ನೆಗಳು ಇವೆ ಎನ್ನುತ್ತಾರೆ ನರೇಂದ್ರ ನಾಯಕ್. ಆದ್ರೆ ಸೂಚಿಸಲಾಗಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. 20 ಪ್ರಶ್ನೆಗಳಲ್ಲಿ 18 ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಇದ್ದರೂ ಬಹುಮಾನವನ್ನ ಪಡೆಯಬಹುದು. ಇದು ಎಲ್ಲರಿಗೂ ಬಹಿರಂಗ ಸವಾಲು ಆಗಿದೆ ಎಂದಿದ್ದಾರೆ. ಪ್ರಶ್ನೆಗಳನ್ನ ಈಗಾಗಲೇ ತಮ್ಮ ಫೇಸ್ಬುಕ್ನಲ್ಲಿ ಪ್ರಕಟ ಮಾಡಿದ್ದು, ಇನ್ನು ಸಾಮಾಜಿಕ ಜಾಲತಾಣದ ಮೂಲಕವೂ ಈಗಾಗಲೇ ಉತ್ತರ ಬಂದಿವೆ. ವಾಟ್ಸಪ್ ಮೇಲ್ ಮೂಲಕವೂ ಅವರಿಗೆ ಉತ್ತರ ಬಂದಿದೆ. ನಿಖರವಾದ ಉತ್ತರ ನೀಡಿ ಬಹುಮಾನವನ್ನ ಗೆಲ್ಲಬಹುದಾಗಿದೆ. ಸೋಮವಾರದಂದು ತಾವು ಈ ಚಾಲೆಂಜ್ ಅನ್ನ ಎಷ್ಟು ಮಂದಿ ಸ್ವೀಕರಿಸಿದ್ದಾರೆ, ಎಷ್ಟು ಉತ್ತರ ಬಂದಿದೆ ಎಂದು ಪ್ರಕಟಿಸುವುದಾಗಿ ನರೇಂದ್ರ ನಾಯಕ್ ತಿಳಿಸಿದ್ದಾರೆ. ಆ ಜ್ಯೋತಿಷ್ಯ ಹೇಳುವವರಿಗೆ ಅವರದೇ ಚಾಯ್ಸ್. ನೀವೇ ಒಬ್ಬ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿ ಎಷ್ಟು ವೋಟ್ ಬರ್ತದೆ ಅಂತ ನೀವೇ ಹೇಳಿ ಅಂತೇಳಿ. ಆದರೆ ಒಂದು ಏನೆಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದೆ ಹೋದರೆ 0. ನಾನು ಸುಮಾರು 90% ನಿಖರತೆಯಿಂದ, ಎಂದರೆ 18 ಪ್ರಶ್ನೆಗಳಿಗೆ ಉತ್ತರಗಳು ಸರಿಯಾದರೆ ಸಾಕು, 10 ಲಕ್ಷ ಕೊಡ್ತೇನೆ. ಇದು ನನ್ನ ಓಪನ್ ಆಫರ್. ಯಾಕೆಂದರೆ ಭವಿಷ್ಯ ಹೇಳ್ತೇವೆ ನಾವು, ಫಲಿತಾಂಶ ಹೇಳ್ತೇವೆ, ನಿಖರವಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತದೆ ಅಂತ ಹೇಳ್ತೇವೆ ಅಂತೆಲ್ಲ ಹೇಳುವವರು ಇದ್ದಾರಲ್ಲ, ಅವರು ನಿಮ್ಮ ಹತ್ರ 1,000 2,000 ರೂಪಾಯಿ ಪಡ್ಕೊಂಡು ಮಾಡೋದಕ್ಕಿಂತ 10 ಲಕ್ಷ ತಗೊಂಡು ಇದನ್ನೆಲ್ಲ ಮಾಡಿ 10 ಲಕ್ಷ ಬಹುಮಾನವನ್ನು ಪಡಿಬೋದು. ಓಪನ್ ಆಫರ್ ಇತ್ತು, ಈಗ ಇಲ್ಲ. 10ನೇ ತಾರೀಕು ಲಾಸ್ಟು. ಯಾಕೆಂದರೆ ಎಕ್ಸಿಟ್ ಪೋಲ್ನ ಮೇಲೆ ಡಿಪೆಂಡಾಗಿ ಎಲ್ಲ ಬರೀಬೋದು. ಸೊ ಅದು ಬೇಡ. ತತ್ಕಾರಣ ಈಗ ಏನವರೆಗೆ ಬಂದ ಎಂಟ್ರಿಗಳನ್ನು ಮಾತ್ರ ಲೆಕ್ಕಕ್ಕೆ ತಗೊಳ್ತೇವೆ. ಇವತ್ತೇ ಒಂದು ಬಂದಿದೆ, ಅದರಲ್ಲಿ ಅತ್ಯಂತ ಒಂದು ವಿಶೇಷವಾದ ಇದು ಬಂದಿದೆ ಏನೆಂದರೆ BJP 110, ಕಾಂಗ್ರೆಸ್ 56, JDS 27, ಆಮೇಲೆ ಮುಂದಿನ ಮುಖ್ಯಮಂತ್ರಿ R ಅಶೋಕ್ BJP. ಪೋಸ್ಟಲ್ ಇವತ್ತು ಲೇಟಾಗಿ ಬಂದಿದೆ, ಆದರೂ ಸ್ವೀಕಾರ ಮಾಡಿದ್ದೇವೆ. ಮಾಹಿತಿಯನ್ನು ನಾವು ನನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದೇನೆ. ಪ್ರೆಸ್ಸಿಗೆ ಬಿಡುಗಡೆ ಮಾಡಿದ್ದೇವೆ ಪ್ರಶ್ನೆಗಳನ್ನು. ಈಗ ರಿಸಲ್ಟ್ಗಳನ್ನು ಸೋಮವಾರ ನಾವು ರಿಲೀಸ್ ಮಾಡ್ತೇವೆ. ಆದಿತ್ಯವಾರ ಮಾಡಬೇಕಿತ್ತು, ಆದರೆ ನನಗೆ ಮೀಟಿಂಗ್ ಇದೆ, ಬೇರೆ ಊರಿಗೆ ಹೋಗಲಿಕ್ಕಿದೆ. ಆದ ಕಾರಣ ಸೋಮವಾರ ಸಾಯಂಕಾಲದೊಳಗೆ ನಿಖರವಾದ ಉತ್ತರಗಳನ್ನು, ರಿಸಲ್ಟ್ಗಳನ್ನು ನಾವು ಪಬ್ಲಿಷ್ ಮಾಡ್ತೇವೆ.